ಕಬ್ಬಕದಲ್ಲಿ ನಿನ್ನೆ ನಡೆದಂಥ ಸ್ವಾತಂತ್ರ್ಯೋತ್ಸವ ದಿವಸ ನಡೆದಂಥ ಘಟನೆ ಅತ್ಯಂತ ದುರದೃಷ್ಟ. ನಮ್ಮ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸುವುದು ಸರ್ವರ ಇವತ್ತು ಜವಾಬ್ದಾರಿ. ಆದ ಕಾರಣ ಪ್ರತಿಭಟನೆ ಮಾಡುವವರಿಗೆ ಏನಾದರೂ ಪ್ರತಿಭಟನೆ ಮಾಡಬೇಕಂತ ಇದ್ದಿದ್ದರೆ ಬೇರೆ ಬೇರೆ ಕಾನೂನು ರೀತಿಯಲ್ಲಿ ಅವರಿಗೆ ಅವಕಾಶ ಬೇರೆ ಬೇರೆ ರೀತಿ ಇರ್ತದೆ ಅವರ ಇದನ್ನು ಪ್ರದರ್ಶಿಸಲಿಕ್ಕೆ. ಈ ರೀತಿ ಸ್ವಾತಂತ್ರ್ಯೋತ್ಸವದ ಆ ಒಂದು ರಥವನ್ನು ತರದದ್ದು ಸರಿಯಲ್ಲ, ಇದು ಸರಿಯಾದ ಒಂದು ಕ್ರಮ ಅಲ್ಲ. ಕೆಲವರು ದೊಡ್ಡತನವನ್ನು ಪ್ರದರ್ಶಿಸಲಿಕ್ಕೆ ಅದು ದಡ್ಡತನದಿಂದ ಮಾಡ್ತಾರೆ. ಅಂಥದಲ್ಲಿ ಕೆಲವು ಪ್ರಚಾರಕ್ಕೆ ಮಾಡಿ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಅಪಹಾಸ್ಯ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಇದು ಸರಿಯಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯುವಕರು ಭಾಳಷ್ಟು ಆಲೋಚನೆ ಮಾಡಿ ಈ ದುಡುಕಿನ ಮತ್ತು ಈ ರೀತಿಯ ಒಂದು ಕಾನೂನು ಕೈಗೆತ್ತಿಕೊಳ್ಳುವಂಥ ಒಂದು ಸಿಸ್ಟಮ್ ಅದು ಯಾವ ಸಮುದಾಯಕ್ಕೂ ಯಾವುದೇ ಸಮಾಜಕ್ಕೂ ನಮ್ಮ ಸಮಾಜಕ್ಕೂ ಕೂಡ ಇವತ್ತು ಪ್ರಯೋಜನ ಆಗೋದಿಲ್ಲ ಅಂತ ಯಾವುದೇ ಮನೋಭಾವನೆಗೂ ಇಲ್ಲ ಕೈ ಬಿಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಗ್ರಾಮ ಪಂಚಾಯತ್ನವರು ಕಾನೂನು ಪ್ರಕಾರ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸಾರ್ವರ್ಕರ್ ಅವರು ಸ್ವತಂತ್ರ ಹೋರಾಟಗಾರ ಅಂತ ಯಾರು ಕೂಡ ಹೇಳಿಲ್ಲ. ಸ್ವತಂತ್ರ ಹೋರಾಟಗಾರರು ಜೈಲಲ್ಲಿ ಕೂಡ ಸೇರಿದ್ರು. ಆ ಜೈಲಿನವರು ಬ್ರಿಟಿಷರಿಗೆ ಅಪಾಲಿಸಿ ಬರೆದು ಕ್ಷಮೆ ಕೇಳ್ತಾರಲ್ಲ, ಮತ್ತು ಮಹಾತ್ಮ ಗಾಂಧೀಜಿಯ ಆ ಹತ್ಯೆಯಲ್ಲಿ ಇವರು ಭಾಗಿ ಅಂತ ಒಂದು ನಮ್ಗೆ ಗೊತ್ತಿಲ್ಲ, ಇತಿಹಾಸ ಮತ್ತು ಕೆಲವು ವಿಚಾರಗಳಿದೆ. ಇದರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ಇದು ಸರಿಯಲ್ಲ. ಬ್ರಿಟಿಷರಿಗೆ ಅಪಾಲಜಿ ಬರೆದದ್ದು ಸರಿಯಲ್ಲ. ಇದರಲ್ಲಿ ಅದರ ಬಗ್ಗೆ ಮತ್ತು ಇನ್ನಿತರ ಅದರ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ಈ ಭಿನ್ನ ವ್ಯಕ್ತ ಯಾರಿಗೆ ಮಾಡಬೇಕಿದ್ರೆ ಕಾನೂನುಬದ್ಧ ಅವ್ರವ್ರಿಗೆ ಜನಜಾಗೃತಿ ಕಾರ್ಯಕ್ರಮ ಮಾಡ್ಬೋದು. ಆದರೆ ಪಂಚಾಯತ್ನವರು ಅಧಿಕೃತವಾಗಿ ಮಾಡಿದಂತಹ ಆ ಸ್ವತಂತ್ರ ರಥವನ್ನು ಹೋಗಿ ನಿಲ್ಲಿಸುವುದು ಅದು ಸರಿಯಾದ ಕ್ರಮ ಅಲ್ಲ. ಇಂಥ ಯಾವುದೇ ಕಾನೂನನ್ನು ಯಾರೇ ಕೈಗೆತ್ತಿಕೊಂಡು ಅಂಥ ಕಾರ್ಯಕ್ರಮ ಇಂಥ ಒಂದು ಘಟನೆ ಮಾತನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದು ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಇದು ನಮ್ಮ ಸಮಾಜಕ್ಕೆ, ಸಮುದಾಯಕ್ಕೆ, ದೇಶಕ್ಕೆ ಯಾವುದೇ ಕೂಡ ಒಂದು ಪ್ರಯೋಜನ ಇಲ್ಲದಂಥ ಒಂದು ನಕಾರಾತ್ಮಕವಾದ ಆಲೋಚನೆ. ಯುವ ಜನಾಂಗ ಇವತ್ತು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡು ಹೋಗುವಂಥ ವಿಚಾರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.